ಜೆ.ಬಿ. ನನ್ನ ಹೆಸರು ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ನಾವು ಪರವರ ತಾಲೂಕು ಕರ್ನಾಟಕ ದಲಿತ ಜಾಗೃತಿ ಸಮಿತಿ ತಾಲೂಕು ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 25 ವರ್ಷಗಳಿಂದ ನಾನು ಈ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನಮ್ಮ ದಲಿತರ ಮಧ್ಯೆ ಆಗುವ ಕಷ್ಟ ಕಾರ್ಪಣ್ಯಗಳ ವಿಚಾರಗಳಲ್ಲಿ ಭಾಗಿಯಾಗಿ ಅದನ್ನ ಆದಷ್ಟು ನಮ್ಮ ಜನಕ್ಕೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ನಾನು ಇವತ್ತೊಂದು ದಿವಸ ತಾಲೂಕಿನಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಯಾಕಂದ್ರೆ ಸೋಲಾಯಕನಹಳ್ಳಿ ವಿಚಾರ ಆಗಿರ್ಬೋದು, ಅಲ್ಲಿ ಸೋಲಾಯಕನಹಳ್ಳಿ ವಿಚಾರ ಬಂದಾಗ ಹಲವಾರು ಮಂದಿ ನಮ್ಮ ಮನೆಗಳಿಗೆ ಬೆಂಕಿ ಇಟ್ಟು ಸವರ್ಣೀರು ಅಲ್ಲಿಂದ ನಮ್ಮ ಜನಾಂಗ ದಿಕ್ಕಾಪಾಲಾದಾಗ ಇಂತಹ ಮಾಧ್ಯಮ ಇರ್ಲಿಲ್ಲ ಅವಾಗ ಆಲ್ಮೋಸ್ಟ್ ಆಲ್. ಯಾಕಪ್ಪ ಅಂದ್ರೆ ಅವಾಗ ಎಲ್ಲೋ ಇದ್ದಿದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆಗೆ ನಾವೆಲ್ಲರೂ ಒಂದಾಗ್ತಾ ಇದ್ವಿ, ಸೇರ್ಕೊಂತಾ ಇದ್ವಿ. ಒಂದು ತಿಂಗಳು ಸತತವಾಗಿ ಆ ಜನ ಹೆಂಡತಿಯಲ್ಲೋ ಇತ್ತು, ಮಕ್ಳೆಲ್ಲೋ ಇತ್ತು ಅನ್ನೋ ಒಂದು ದಿಕ್ಕಾಪಾಲಾಗಿ ಅವ್ರು ಸೇರ್ಕೊಳ್ಳೋದಕ್ಕೆ 2-3 ತಿಂಗಳಾಗಿದೆ. ಅಂತ ಒಂದು ಘಟನೆಗಳನ್ನ ನಾವು ನೋಡಿದೀವಿ. ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಅಟ್ಲೀಸ್ಟ್ ವಸತಿ ಸಹ ಹೆಚ್ಚಿಂದ ಕಲ್ಪಿಸ್ಕೊಡಕ್ಕಾಗಿಲ್ಲ. 2ನೇ ಬಾರಿಯಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಲರಿಗೂ ಮನೆ ಸಿಕ್ಕುವಂತ ರೀತಿಯಲ್ಲೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ತಿಮ್ಮರಾಯಪ್ಪ ಅವರು ಈಗ ನೆಕ್ಸ್ಟ್ ಮುಂಬರುವ ಚುನಾವಣೆಗಳಲ್ಲಿ ಮೊದಲು ಬೇರೆಯವರ ಕೈಗೊಂಬೆ ಆಗ್ತಾನೆ, ರಿಮೋಟ್ ಆಗ್ತಾನೆ, ಸ್ವಯಂ ಪ್ರೇರಿತವಾಗಿ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ಸ್ವಲ್ಪ ತಿರುಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಕೋರಿಕೆ. ಈಗ ಮುಂಬರುವ ಚುನಾವಣೆಯಲ್ಲಿ ಈಗ ಅದು ನಾವು ಹೇಳಕ್ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಹಲವಾರು ಮಂದಿ ಈಗಾಗ್ಲೇನೆ ಅಲ್ಲೇನೆ ಅವರ ಪಕ್ಷದಲ್ಲೇನೆ ಇದ್ದಾರೆ. ಅದ್ರಲ್ಲಿ ಯಾರಿಗ್ ಕೊಡ್ತಾರೆ ಯಾರಿಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಸಂಘಟನೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಕರಪತ್ರ ಹಾಕೋದ್ರ ಮುಖಾಂತರವಾಗಿ ನಾವು ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಇನ್ನ ಆ ನಿಲುವನ್ನ ನಾವೆಲ್ಲೂ ತಗೊಂಡಿಲ್ಲ. ನಿಮ್ಮ ಸಂಘದಿಂದ ನಮ್ಮ ಕಾಗಡ ಜನತೆಗೆ ಅನುಕೂಲ ಅನಾನುಕೂಲ ಈಗ ನಮ್ಮ ಸಂಘಟನೆಯಿಂದನ ನಾವು ಹಿಂದೆ 2007-8 ಒಂದು ಜಾಥಾವನ್ನು ಮಾಡಿದ್ವಿ, ಅಸ್ಪೃಶ್ಯತಾ ನಿವಾರಣಾ ಜಾಥಾ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಆ ದಲಿತರಿಗೆ 2 ಗ್ಲಾಸಸ್ ಸಿಸ್ಟಮ್, ಆ ಹೊರಗಡೆ ಕಾಫಿ ಕೊಡ್ತಾ ಇದ್ರು, ಚಿಪ್ನಲ್ಲಿ ಗ್ಲಾಸ್ ಅಲ್ಲಿ ಇಟ್ಟು ತಡಕೆಯಲ್ಲಿ, ಅಂತ ಕಡೆಗೆ ನಾವು ಇಳಿದು ಕೆಲಸ ಮಾಡಿ ಎಲ್ಲಿ ಕಟಿಂಗ್ ಮಾಡೋದಿಲ್ವೋ ನಮ್ಮವ್ರಿಗೆ ಅಂತ ಕಡೆಗೆ ನಾವ್ ಇಳಿದಿದ್ದೀವಿ. ಅವ್ರನ್ನೆಲ್ಲಾನು ಠಾಣೆ ಕರೆಸ್ಕೊಂಡು ಯಾವ್ದೇ ಕೇಸು ಮತ್ತೊಂದು ಇಲ್ಲದೇನೆ ಕಾನೂನಾತ್ಮಕವಾಗಿ ಅವ್ರಿಗೆ ತಿಳುವಳಿಕೆ ನೀಡೋ ಮುಖಾಂತರವಾಗಿ ಯಾವುದೇ ಕೇಸ್ ಆಗದೇನೆ ಅವ್ರಿಗೆ ಮನವರಿಕೆ ಮಾಡಿ ವಾಪಸ್ ಕಳಿಸಿ ಮತ್ತೆ ಅಲ್ಲಿ ಕಟಿಂಗ್ ಆಗಿರ್ಬೋದು, ನೀರ್ ಮುಟ್ಟೋದಾಗಿರ್ಬೋದು, ಬೋರ್ವೆಲ್ ನೀರ್ ಮುಟ್ಟೋದಾಗಿರ್ಬೋದು, ಮತ್ತೆ ಎಲ್ಲಿ 2 ಗ್ಲಾಸಸ್ ಸಿಸ್ಟಮ್ ಇದೆ ಅಂತ ಕಡೆಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಯಾರಿಗೂ ತೊಂದರೆ ಕೊಡೋ ರೀತಿಯಲ್ಲ, ಕಾನೂನಾತ್ಮಕವಾಗಿ ಅಲ್ಲಿ ಬಗೆಹರಿಸಿ ಅಲ್ಲಿ ಮುಂದೆ ಯಥಾಸ್ಥಿತಿಯಾಗಿ ನಾವು ನೋಡೋದಕ್ಕೆ ಮುಂದಾಗಿದೆ. ಘಟನೆಗಳಂದ್ರೆ ಇದು ನಿಜವಾಗ್ಲೂ ಶ್ರಮ ಹಾಕಿರೋ ಅಂತಂದ್ರೆ ನಮ್ಮ ಶೇಷಾನಂದನ್, ನಮ್ಮ ವಕೀಲರಾದಂತ ಶೇಷಾನಂದನ್ ಅವರು, ಮತ್ತೆ ಬಿ.ಪಿ. ಪೆದ್ದಣ್ಣ, ಹನುಮಂತರಾಯಪ್ಪ, ಮತ್ತೆ ನಾವು ಹಲವಾರು ಮಂದಿ ನಾವು ಶ್ರಮ ಹಾಕಿ DSS ಸಂಸ್ಥಾಪಕರಾದಂತ ಪ್ರೊಫೆಸರ್ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಶ್ರಮ ಹಾಕಿದ್ವಿ. ಎಲ್ಲಾ ನಮ್ಮ ದಲಿತರಿದ್ದಾರೋ ಅವರೆಲ್ಲರನ್ನು ಒಂದುಗೂಡಿಸಿ ಅಲ್ಲಿ ಮನೆಗಳ ಅಲ್ಲೇ ಕಟ್ಟಿಸ್ಕೊಡೋ ರೀತಿಯಲ್ಲಿ ನಾವು ಆ ಶ್ರಮ ಹಾಕಿರೋದಕ್ಕೆ ನಮ್ಗೆ ತುಂಬಾ ಖುಷಿನೂ ಆಗಿದೆ, ಮತ್ತೆ ಎಲ್ಲೋ ಒಂದ್ ಕಡೆಗಿನ ಸಕ್ತನೂ ಆಗಿದೆ. ಯಾಕಂದ್ರೆ ನಮ್ಗೆ ಎಲ್ಲಿನೂ ಸ್ಥಾನಮಾನ ಅನ್ನೋದನ್ನ ನಾವು ಪಡಿಬೇಕು, ಎಲ್ಲ ಒಂದ್ ಕಡೆಗೆ ಓದೋದ್ರ ಮುಖಾಂತರವಾಗಿ ಆ ಸ್ಥಾನಮಾನ ಪಡಿಬೇಕು ಅಂತ ಹಲವಾರು ಹಳ್ಳಿಗಳಲ್ಲಿ ನಾವು ಸುತ್ತಿ, ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಸುತ್ತಿ ಇವತ್ತು ಎಲ್ಲಾ ಕಡೆಗೆ ಅವೇರ್ನೆಸ್ ಕೊಡೋ ರೀತಿಯಲ್ಲಿ ನಾವು ಅಸ್ಪೃಶ್ಯದ ಬಗ್ಗೆ ಆಗಿರ್ಬೋದು, ಬಿಟ್ಟಿ ಚಾಕ್ರಿ ಆಗಿರ್ಬೋದು, ಇಂತ ಅಮಾನ ಕೃತ್ಯಗಳು ಎಲ್ಲಿ ನಡೆದ್ರೆ ಅಂತ ಕಡೆಗೆ ನಾವು ಖಂಡಿತವಾಗ್ಲೂ ಭೇಟಿ ಕೊಟ್ಟು ಅವರಿಗೆ ತಿಳುವಳಿಕೆ ಕೊಟ್ಟು ಕಾನೂನಾತ್ಮಕವಾಗಿ ಅವನ್ನ ರಕ್ಷಣೆ ಮಾಡೋ ಅಂತ ರೀತಿಯಲ್ಲಿ ಸಹ ನಾವು ಹೋರಾಟದಲ್ಲಿ ಇಳಿದಿದ್ದೀವಿ. ಇದು ಒಂದೇ ಅಲ್ದೇನೆ ಇವತ್ತೊಂದು ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಪ್ಪ ಅಂದ್ರೆ, ತಿಮ್ಮರಾಯಪ್ಪ ಫಸ್ಟ್ ಸಾರಿ MLA ಆಗ್ಬೇಕಪ್ಪ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಶ್ರಮ ಏನ್ ಹಾಕಿದೆವೋ ದಲಿತ ಸಂಘಟನೆ ಅವರೆಲ್ಲರೂ ಸೇರಿ ಆ ಶ್ರಮನೇ ಇವತ್ತು ತಿಮ್ಮರಾಯಪ್ಪ ಆಗೋದಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಅನ್ನೋದನ್ನ ನಾವು ಮನಸ್ಫೂರ್ತಿಯಾಗಿ ಕಂಠಸ್ಫೂರ್ತಿಯಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.